ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಇಸ್ ನಮ್ಮ ಟಿವಿ. ಮತ್ತು ವಿಟಮಿನ್ ಎ, ಡಿ, ಇ ಇರುವಂತಹ ಪರಿಪೂರ್ಣವಾದಂತಹ ಎಣ್ಣೆ, ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಹಾಗೆಯೇ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಅದರ ಜೊತೆಗೆ ಸತ್ಯನಾಥ್ ಸ್ಟೋರ್ಸ್. ಸೊ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಪ್ರತಿ ಸಲ ನಾನು ಹೇಳ್ತಾ ಇದ್ದೇನೆ. ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಮ್ಮ ದೈನಂದಿನ ಚಟುವಟಿಕೆಗಳು ಕೂಡ ತುಂಬ ಸಲೀಸಾಗಿರುತ್ತೆ. ಸೊ ನಾವು ಯಾವಾಗ ಒಂದು ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಡುಗೆ ನಮ್ಮ ಮನಸ್ಸಿಗೆ ಹಿಡಿಯುತ್ತೆ, ಆಗಲೂ ಇಡೀ ದಿವಸ ಕೂಡ ಸ್ವಲ್ಪ ಚಿಲ್ ಅಂತ ಹೇಳ್ತೇವಲ್ಲ, ಖುಷಿಯಲ್ಲಿ ಕಳೆಯುವಂತಹ ಒಂದು ವಾತಾವರಣ ಇರುತ್ತೆ. ಸೊ ಚೆನ್ನಾಗಿರುವಂತಹ ಅಡುಗೆ ಆಗಬೇಕಾದ್ರೆ ಖಂಡಿತವಾಗ್ಲೂ ನಮ್ಮ ಅಡುಗೆ ಮನೆಗೆ ಯಾರಾದ್ರೂ ಒಂದು ಹೊಸತು ಗೆಸ್ಟ್ ಬರ್ತಾರೆ, ಏನಾದ್ರೂ ಒಂದು ಹೊಸದಂಥ ರೆಸಿಪಿ ಹೇಳ್ಕೊಡ್ತಾರೆ. ಅದೇ ರೀತಿ ಇವತ್ತು ನಮ್ಮ ಅಡುಗೆ ಮನೆಗೆ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಅತಿಥಿಯಾಗಿ ಶ್ರೀಮತಿ ವಿದ್ಯಾ ಶೆಣೆ ಅವರು ಇದ್ದಾರೆ. ಸೊ ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಫೈನ್. ಚೆನ್ನಾಗಿದ್ದೀರಾ? ಏನು ಸ್ಪೆಷಲ್ ಆಗಿ ನಡೀತಾ ಇದೆ ಈಗಿನ ದಿವಸಗಳಲ್ಲಿ? ಏನಂತ ಹೇಳಿಕಾಗಲ್ಲ, ಎಲ್ಲ ಒಟ್ಟಾಗಿ ಬಂದಿದೆ. ಅದರೆಡೆಗೆ ಹೆಲ್ತ್ ಸಹ ನೋಡ್ಬೇಕಲ್ಲ, ಕೋವಿಡ್, ಕೊರೋನಾ ಅಂತ. ಹಾಗೆ ಅದರ ಜೊತೆ ಈಗ ಜನರು ಬದುಕಲಿಕ್ಕೆ ಕೂಡ ಕಲ್ತಿದ್ದಾರೆ ಅಲ್ವಾ? ಯಾಕಂತ ಹೇಳಿದ್ರೆ ಅದೇ ಒಂದು ಸ್ಪೆಷಾಲಿಟಿ. ಈಗ ಎಷ್ಟು ಟೈಮ್ ಅಂತ ಹೇಳಿ ಈ ಕೊರೋನಾ ಕೋವಿಡ್ ಜೊತೆನೆ ಇರೋದು ಅಂತ ಹೇಳಿ ಅದು ಇರ್ಲಿ, ಅದರ ಜೊತೆಗೆ ನಾವು ನಮ್ಮ ಜೀವನವನ್ನು ನಡೆಸಬೇಕಾಗುತ್ತೆ ಅಂತ ಹೇಳೋ ಒಂದು ಇದ್ರಲ್ಲೂ ಕೂಡ ಬಂದಿದ್ದಾರೆ ಜನರು ಅಲ್ವಾ? ಎಸ್ ಮೇಡಮ್, ಮತ್ತೊಮ್ಮೆ ನಮ್ಮ ಅಡುಗೆ ಮನೇಲಿ ಇದ್ದೀರಾ. ಏನ್ ಇವತ್ತು ಹೇಳ್ಕೊಡ್ತಾ ಇದ್ದೀರಾ? ಸ್ಪೈಸಿ ಗೋಬಿ, ಓಕೆ, ಮತ್ತೊಂದು ವಾಟರ್ ಮೆಲನ್ ಜ್ಯೂಸ್. ವೆರಿ ನೈಸ್. ಸೊ ವೆರಿ ಸಿಂಪಲ್ ಆ್ಯಂಡ್ ಸಮಥಿಂಗ್ ಕ್ವಿಕ್ ಆಗಿ ಮಾಡುವಂಥದ್ದು. ಎಸ್, ಸೊ ಕ್ವಿಕ್ಲಿ ನಮ್ಮ ಕಿಚನಿಗೆ ಹೋಗೋ ಬನ್ನಿ. ಸೊ ಹಾಗಾದ್ರೆ ಗೋಬಿ ಕಾಣ್ತಾ ಇದೆ. ಸೊ ಗೋಬಿ, ಡ್ರೈ ಗೋಬಿ ಮಸಾಲ ಅಂತ ಹೇಳಿದ್ರಿ. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಒಂದು ಇದಕ್ಕೆ ಸ್ವಲ್ಪ ಇದು ಹಾಕೋದು, ಹಸಿ ಗೋಬಿಯನ್ನು ಹಾಕಿ ಇದರ ಮೇಲೆ ಕಡಲೆ ಹಿಟ್ಟು ಆದಮೇಲೆ ಇದು ಫುಲ್ ಹಾಕುವ. ಓಕೆ. ಸೊ ಎಷ್ಟು ಗೋಬಿಗೆ ಎಷ್ಟು ಕಡಲೆ ಹಿಟ್ಟು? ಅರ್ಧ ಪಾಲು ಗೋಬಿಗೆ 200 ಗ್ರಾಮ್ ಬೇಸನ್ ಕಡಲೆ ಹಿಟ್ಟು. ಓಕೆ. ರೈಸ್ ಫ್ಲೋರ್, ಅಕ್ಕಿ ಹುಡಿ, ಕ್ರಿಸ್ಪಿನೆಸ್ ಬರುತ್ತೆ. ಕ್ರಿಸ್ಪಿನೆಸ್ ಅದೇ ಒಂದು 3-4 ಸ್ಪೂನ್ ಹಾಕ್ಬೋದು. ಓಕೆ. ಅದ್ರಕ್ ಪೇಸ್ಟ್, ಬೆಳ್ಳುಳ್ಳಿ ಮತ್ತು ಶುಂಠಿ, ಜಿಂಜರ್ ಗಾರ್ಲಿಕ್, ಅಜ್ವೈನ್. ಓಕೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಎಸ್. ಮತ್ತೆ ಅರುಣಾ ಇದು ಬೇಕು, ರೆಡ್ ಚಿಲ್ಲಿ ಪೌಡರ್ ಬೇಕಾಗುತ್ತಾ? ಮೆಣಸಿನ ಹುಡಿ. ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಈ ತರ ಕ್ವಿಕ್ ಫಾಸ್ಟ್ ರೆಸಿಪಿ ಮಾಡುವಾಗ ಇದು ತುಂಬಾನೇ ಹೆಲ್ಪ್ ಬೀಳುತ್ತೆ. ಸೊ 40 ವರ್ಷಗಳಿಂದ ತುಂಬಾ ಜನರು ಯೂಸ್ ಮಾಡ್ತಾ ಇದ್ದಾರೆ. ನೀವು ಕೂಡ ಇದೇ ಯೂಸ್ ಮಾಡೋದಾ? ಇದೇ ಯೂಸ್ ಮಾಡೋದು. 40 ವರ್ಷ ಅಂತ ಗೊತ್ತಿರಲಿಲ್ಲ, ಅಷ್ಟು ಓಲ್ಡ್ ಅಲ್ಲ. 1980 ಇಂದ ಟ್ರೈಡ್ ಟೇಸ್ಟ್ ಜೊತೆಗೆ ಟ್ರಸ್ಟ್ ಕೂಡ. ಸ್ವಲ್ಪ ಹಾಕಿ ಸಾಕಾ? ಸಾಕು. ಸ್ವಲ್ಪ ನೀರು ಕೊಡಿ. ತಕೊಳ್ಳಿ. ಸೊ ಖಾಲಿ ಖಾರ ಮೆಣಸಿದ ಹುಡಿ ಅಷ್ಟೇ? ಖಾರ ಮೆಣಸಿನ ರೆಡ್ ಕಲರ್ ಬರಬೇಕಾದ್ರೆ ಹಾಕ್ಬೋದು, ರೆಡ್ ಸಿಗ್ತದಲ್ಲ ಕಲರ್ ಬರುತ್ತೆ. ಬಟ್ ಅದಕ್ಕಿಂತ ನಮ್ಮ ಅರುಣಾ ಮಸಾಲವೇ ಸಾಕಾಗುತ್ತೆ. ರೆಡ್ ಕಲರ್ ಬರ್ತದೆ. ಹೌದು, ರೆಡ್ ಕಲರ್, ಆರೆಂಜ್ ಕಲರ್ ಹೆಲ್ತ್ಗೆ ಒಳ್ಳೇದಲ್ಲ. ಕರೆಕ್ಟ್. ಈಗ ಹೊರಗಿನಲ್ಲಿ ಫಾಸ್ಟ್ ಫುಡ್ ಅವರೆಲ್ಲ ರೆಡ್ ಕಲರ್ ಹಾಕ್ತಾರೆ. ನಮ್ದು ಈಗ ಹೋಮ್ಲಿ ಫುಡ್ ಅಲ್ಲಿ ಒರಿಜಿನಲ್ ಕಲರ್ ಸ್ವಲ್ಪ ಇನ್ನು ಬೇಕಾಗ್ಬೋದು ರೆಡ್ ಕಲರ್. ಅಂದ್ರೆ ಇದಕ್ಕೆ ಸ್ಪೈಸಿ ಅಂತ ಹೆಸರಿದೆ ಅಲ್ಲ, ಸಾಕು. ಸಾಕಲ್ಲ?
ನೀರು ಸಾಕಾ? ನೀರು ಸಾಕು, ಅಂದರೆ ಡ್ರೈ ಆಗಬೇಕು. ಜಾಸ್ತಿ ನೀರು ಹಾಕಿದ್ರೆ ಎಣ್ಣೆ ಅದರ ಒಳಗೆ ಹೋಗುತ್ತೆ. ಹೌದು ಹೌದು. ಎಣ್ಣೆ ಇಡಿ. ಎಣ್ಣೆ ಇಡುದಾ? ಸೊ ಇದು ಕೂಡ ಹಾಗೇನೆ ಒನ್ ಆಫ್ ದ ಹೆಲ್ದಿ ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಹೌದು. ಸೊ ಮೇಡಮ್, ಇದೇ ತರ ಈಗ ಇಲ್ಲಿ ಗೋಬಿ ಯೂಸ್ ಮಾಡ್ತಾ ಇದ್ದೀರಾ, ಸೊ ಅದರ ಜೊತೆಗೆ ಇದೇ ತರ ಒಂದು ಡ್ರೈ ಮಾಡೋದಾದ್ರೆ ಯಾವ್ದ ಒಂದು? ಇದೇ ತರ ಮಾಡೋದಾದ್ರೆ ಮಶ್ರೂಮ್ ಪಕೋಡ ಮಾಡ್ತೇವೆ, ಓಕೆ, ಆನಿಯನ್ ಪಕೋಡ ಮಾಡ್ತೇವೆ, ಆಲೂ ಸಹ ಪಕೋಡ ಮಾಡ್ತೇವೆ. ಸೊ ಎಲ್ಲದಕ್ಕೂ ಖಾಲಿ ಒಂದು ದ ಮೇನ್ ಇಂಗ್ರೀಡಿಯಂಟ್ ಏನಿದೆ ಅದನ್ನ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡೋದು ಅದೇ. ಓಕೆ, ಬಟ್ ತುಂಬಾ ಈಸಿಯಾಗಿ ಆಗುತ್ತೆ, ಮನೆಯಲ್ಲಿ ಇದ್ದಂಥದ್ದೇ ವಸ್ತುಗಳನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು ಅಲ್ವಾ? ಕ್ವಿಕ್ ಆ್ಯಂಡ್ ಈಸಿ. ಸೊ ಎಣ್ಣೆ ಬಿಸಿ ಆಗಿದೆಯಲ್ಲ, ಈಗ ಒಂದು ಹಾಕ್ತಾ ಬರುವ. ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಇದೆ. ಹೌದಾ? ಸಡನ್ ಒಂದು ಏನು ಪದಾರ್ಥ ರೆಡಿ ಇಲ್ಲದಿದ್ರೆ ಗೋಬಿ ಫ್ರೈ ಮಾಡು. ಗೋಬಿ ಫ್ರೈ ಮಾಡೋದು, ಹೌದು. ಗೋಬಿ ಒಂದು ಇರ್ತದೆ ಡೈಲಿ ಒಂದು ಮಿಕ್ಸ್, ಯಾವಾಗಲೂ ಒಂದು ರುಟೀನ್ ಒಂದು ಕರಿ ಅಲ್ವಾ, ಇದ್ದೇ ಇರುತ್ತೆ ತರಕಾರಿಯಲ್ಲಿ, ಅದೊಂದು ಕಾಮನ್ ಆಗಿರುತ್ತೆ. ಅಂಡ್ ಎಲ್ರಿಗೂ ಇದೊಂದು ಹಿಡಿಸುತ್ತೆ ಮನೆಯಲ್ಲಿ ಮಾಡಿದಾಗ. ಎಲ್ರಿಗೂ ಅಂದರೆ ಏಜ್ಡ್ ಅವರಿಗೂ ಇರ್ತದೆ, ಸಣ್ಣವರಿಗೂ ಇರ್ತದೆ. ಅರೋಮ ಬರ್ತಾ ಇದೆಯಲ್ಲ? ಹೌದು. ಸೊ ಅದು ಅರೋಮ ಬರ್ತಾ ಇರೋದು ಯಾವ್ದ್ರಿಂದ ಆಕ್ಚುಲಿ? ಅದು ಅಜ್ವೈನಿಂದ. ಅಜ್ವೈನಿಂದ, ಓಕೆ. ಸೊ ಸ್ವಲ್ಪ ಫ್ರೈ ಆಗಿ ಬರ್ತಾ ಇದೆ ಅಲ್ವಾ ಮೇಡಮ್? ಬ್ರೌನ್ ಕಲರ್ ಬಂದ ಕೂಡಲೇ ಆಯ್ತಂತ ಲೆಕ್ಕ. ಓಕೆ. ಗೋಲ್ಡನ್ ಬ್ರೌನ್ ಅಲ್ಲ? ಹೌದು. ಈಗ ನೋಡಿ ಗುಲಾಬ್ ಜಾಮೂನ್ ಫ್ರೈ ಮಾಡುವಾಗ ಗೋಲ್ಡನ್ ಬ್ರೌನ್ ಆಟೋಮೆಟಿಕ್ ಗುಲಾಬ್ ಜಾಮೂನ್ ಹೆಸರು ತೆಗಿತಾ ಇದ್ರೆ ನಂಗೆ ಅದು ನೆನಪಾಗ್ತಾ ಇದೆ. ಗುಲಾಬ್ ಜಾಮೂನ್ ಮಾಡ್ಬೋದು, ಇನ್ನೊಂದ್ಸಲ ಗುಲಾಬ್ ಜಾಮೂನ್ ಮಾಡ್ತೀನಿ. ಸರಿ, ಆಯ್ತು ಮೇಡಮ್. ಇದು ಆಗ್ತಾ ಬಂತ ಮೇಡಮ್? ಆಗ್ತಾ ಬಂತು. ಓಕೆ, ಆಫ್ ಮಾಡುವಾಗ. ಆಫ್ ಮಾಡುವಲ್ಲ? ಸರಿ. ಸೊ ಒಂಥರ ಗೋಬಿ ಮಸಾಲ ಎರಡು ಫ್ರೈಡ್ ಆಗಿ ಸಿಗುತ್ತೆ ಅಲ್ವಾ? ಹೌದು. ರಸಮ್ ಇದ್ರೆ ಊಟ ಮಾಡ್ಲಿಕ್ಕೆ ಚೆನ್ನಾಗುತ್ತೆ. ಓಕೆ. ಇಲ್ಲ ಯಾವ್ದಾದ್ರು ಮೀನ್ ಸಾರು, ನಿಮ್ಮಲ್ಲೆಲ್ಲ ಮೀನ್ ಸಾರು ಮಾಡ್ತಾರೆ, ಚಿಕನ್ ಸಾರು, ಅದ್ರೊಟ್ಟಿಗೆ ಸೈಡಲ್ಲಿ ಚೆನ್ನಾಗುತ್ತೆ ಅಲ್ವಾ? ಓಕೆ. ಡಿಕ್ಸನ್ ಅವರೇ, ನಿಮ್ಗೋಸ್ಕರ ಸ್ಪೈಸಿ ಗೋಬಿ ಡ್ರೈ ರೆಡಿ. ಸೊ ವೀಕ್ಷಕರೇ, ಸ್ಪೈಸಿ ಗೋಬಿ ಮಸಾಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಫಾಸ್ಟ್ ಬೇರೆ ಆಗುತ್ತೆ, ತುಂಬಾ ಈಸಿ ಬೇರೆ ಇದೆ. ಮಾಡ್ಕೊಳ್ಳೋ ವಿಧಾನ ಹೇಗಂತ ನೋಡ್ಕೊಂಡು ಬನ್ನಿ. ಸ್ಪೈಸಿ ಗೋಬಿ ತಯಾರಿಸುವ ವಿಧಾನ: ಮೊದಲು ಕಾಲಿಫ್ಲವರ್ ಹೋಳುಗಳಿಗೆ 1 ಕಪ್ ಕಡಲೆ ಹಿಟ್ಟು, 2 ಚಮಚದಷ್ಟು ಅಕ್ಕಿ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಉದುರಿಸಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಸ್ಪೈಸಿ ಗೋಬಿ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಸೊ ಸ್ಪೈಸಿ ಗೋಬಿ ಮಸಾಲ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಆಗ್ಲಿಕ್ಕಿದೆ. ನಾವೆಲ್ಲ ಇಂಗ್ರೀಡಿಯೆಂಟ್ ರೆಡಿ ಮಾಡಿ ಇಟ್ಟಿರ್ತೇವೆ, ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಒಂದು ಅದ್ಭುತವಾದಂತಹ ಶುಭ್ರವಾದಂತಹ ಕುಚಲಕ್ಕಿ ಅಂತ ಹೇಳ್ಬೋದು, ಭದ್ರಾವತಿಯಿಂದ. ಆ್ಯಂಡ್ ಅದರ ಜೊತೆಗೆ ಅರುಣ ಮಸಾಲೆಗಳು, ಎಲ್ಲರ ಮನೆಯಲ್ಲಿ ಕ್ವಿಕ್ ಆಗಿ ಫಾಸ್ಟ್ ಆಗಿ ಮಾಡುವಂತಹ ರೆಸಿಪಿಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಮಸಾಲ ಅಂತ ಹೇಳಿದ್ರೆ ದಟ್ ಈಸ್ ಅರುಣ ಮಸಾಲೆ. ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ ಮ್ಯಾನ್ ತೂರ್ ದಾಲ್, ಜೊತೆಗೆ ಲವ್ ಮಾರ್ಕ್ ಬ್ಯೂಟಿ ಸೋಪ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಮತ್ತು ಸತ್ಯನಾಥ್ ಸ್ಟೋರ್ಸ್. ಸೊ ವೀಕ್ಷಕರೇ, ನೆಕ್ಸ್ಟ್ ರೆಸಿಪಿ ಒಂದು ಜ್ಯೂಸ್. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಬನ್ನಿ. ಸೊ ನೆಕ್ಸ್ಟ್ ಜ್ಯೂಸ್ ಮಾಡ್ತಾ ಇದ್ದೀರಾ, ಅದು ಕೂಡ ಕಲ್ಲಂಗಡಿ ಕಾಣ್ತಾ ಇದೆ. ಸೊ ಅದರಲ್ಲೇ ವಾಟರ್ಮೆಲನ್, ಕಲ್ಲಂಗಡಿ, ಪಿಂಕಿಶ್ ವಾಟರ್ಮೆಲನ್. ಓಕೆ ಓಕೆ, ಎಸ್ ಮೇಡಮ್. ಹೇಗೆ ಸ್ಟಾರ್ಟ್ ಮಾಡುವಲ್ವಾ? ವಾಟರ್ಮೆಲನ್ ಹಾಕೋದು. ಓಕೆ. ಇದರಲ್ಲಿ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಇದರಲ್ಲಿ ಸಹ ನೀರು ಇರ್ತದಲ್ಲ, ಹೆಸರಲ್ಲಿ ವಾಟರ್ ಅಂತ ಇರ್ತದಲ್ಲ, ಸ್ವಲ್ಪ ಸಾಕಲ್ಲ? ಇದಕ್ಕೆ ಒಂದು 200 ಗ್ರಾಮು ಸಕ್ಕರೆ ಹಾಕೋದು, ಸಕ್ಕರೆ ಮತ್ತು ಏಲಕ್ಕಿ.
ಸ್ವಲ್ಪ ಉಪ್ಪು ಸಹ ಮಿಕ್ಸ್ ಮಾಡ್ಬೋದು, ಆದರೆ ಬೇಡ, ಕೆಲವರೆಲ್ಲ ಹಾಕ್ತಾರೆ ಹಾ. ಇದರಲ್ಲಿ ಇಷ್ಟೇಯಾ? ಅಷ್ಟೇ. ಸೊ ಇದನ್ನು ಗ್ರೈಂಡ್ ಮಾಡೋದು. ಗ್ರೈಂಡ್ ಮಾಡಿ. ವಾಟರ್ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ಸೊ ಆಕ್ಚುಲಿ ಇದು ತುಂಬಾ ತಂಪು ಅಲ್ವಾ? ತಂಪಲ್ಲ, ಅದೇ ಇದಕ್ಕೆ ತಗೊಳ್ಳಿ. ವಾಟರ್ಮೆಲನ್ ಕೂಲರ್ ಅಂತ ಸಹ ಹೇಳ್ತಾರೆ ಈ ಜ್ಯೂಸಿಗೆ. ವಾಟರ್ಮೆಲನ್ ಕೂಲರ್. ಆರೆಂಜ್ ಕಲರ್ ಸಹ ಮಿಕ್ಸ್ ಆಗಿದೆ ಅಲ್ಲ, ಅದು ಹೇಗೆ ಅಂತ ಗೊತ್ತಿಲ್ಲ. ಆರೆಂಜ್ ಪಿಂಕ್ ಮಿಕ್ಸ್. ಸ್ವಲ್ಪ ಕಲರ್ ಅಲ್ಲೂ ಡಿಫರೆನ್ಸ್ ಇದೆ. ಸೊ ತುಂಬಾ ಕೆಲಸ ಮಾಡ್ಕೊಂಡು ಸುಸ್ತಾದಾಗೆಲ್ಲ ಒನ್ ಆಫ್ ದಿ ಬೆಸ್ಟ್ ಡ್ರಿಂಕ್. ಇಷ್ಟವಾ ನಿಮಗೆ? ಎಸ್, ನಂಗೆ ಎಲ್ಲ ಜ್ಯೂಸ್ ಇಷ್ಟ. ಎಸ್, ಆಯ್ತಾ ಮೇಡಮ್? ಓಕೆ. ಡಿಕ್ಸನ್ ಅವರೇ, ನಿಮಗೋಸ್ಕರ ವಾಟರ್ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಎಸ್ ಮೇಡಮ್. ಓಕೆ. ಸೊ ವೀಕ್ಷಕರೇ, ವಾಟರ್ಮೆಲನ್ ಜ್ಯೂಸ್ ಕ್ವಿಕ್ ಆಗಿ ರೆಡಿ ಆಗಿದೆ. ಸೊ ಕ್ವಿಕ್ ಆಗಿ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬನ್ನಿ. ವಾಟರ್ಮೆಲನ್ ಜ್ಯೂಸ್ ತಯಾರಿಸುವ ವಿಧಾನ: ಮೊದಲು ಕಲ್ಲಂಗಡಿ ಹಣ್ಣಿನ ಹೋಳುಗಳಿಗೆ ಸ್ವಲ್ಪ ಸಕ್ಕರೆ ಹಾಗೂ ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೇಕಿದ್ದಲ್ಲಿ ಸ್ವಲ್ಪ ತಣ್ಣನೆಯ ನೀರು ಸೇರಿಸಿಕೊಳ್ಳಿ. ಈಗ ತಂಪಾದ ವಾಟರ್ಮೆಲನ್ ಜ್ಯೂಸ್ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್. ಸೊ ಈಗ ನಮ್ಮ 2 ರೆಸಿಪೀಸ್ಗಳು ರೆಡಿ ಇದೆ. ಸೊ ಟೇಸ್ಟ್ ನೋಡುವ ಅಲ್ವಾ? ಸೊ ಫಸ್ಟ್ ಹಾಗಾದ್ರೆ ನೀವು ಫಸ್ಟ್ ನೋಡೋದು. ಖಂಡಿತ ಮೇಡಮ್. ಇದು ಗೋಬಿ ಡ್ರೈ ಮಸಾಲ, ಸ್ಪೈಸಿ ಗೋಬಿ ಡ್ರೈ ಮಸಾಲ. ಓಕೆ. ಮೈಲ್ಡ್ ಆದಂಥ ಟೇಸ್ಟ್. ನೀವು ಹೇಳ್ದಾಗನೆ ಊಟ ಮಾಡುವಾಗ ಈ ಹಪ್ಪಳ ಸಂಡಿಗೆ ತರ ಇರುತ್ತಲ್ವಾ, ಅದೇ ತರ ಇದನ್ನು ಕೂಡ ಒಂದು ಸೈಡ್ ಡಿಶ್ ತರ ತಿನ್ಬಹುದು. ಅಂಡ್ ಮಸಾಲ ಕೂಡ ಅಷ್ಟೇ ಖಾರನೂ ಇಲ್ಲ, ಕಡಿಮೆ ಖಾರನೂ ಇಲ್ಲ, ಮೈಲ್ಡ್ ಆಗಿ ಅದರ ಒಂದು ಎಷ್ಟು ಬೈಂಡಿಂಗ್ ಬೇಕು ಅದರ ತರ ಆಗಿದೆ. ಚೆನ್ನಾಗಿದೆ ಮೇಡಮ್, ವೆರಿ ನೈಸ್. ಸೊ ಇದು ಟೇಸ್ಟ್ ಇಟ್ಸ್ ಅ ವೆರಿ ನನ್ನ ಇಷ್ಟವಾದ ಯೂಶುವಲ್ ಡ್ರಿಂಕ್ ಅಲ್ವಾ? ಚಿಯರ್ಸ್. Cheers. ಇಷ್ಟವಾದ ಜ್ಯೂಸ್ ನಂದು. ಹೌದಾ? ಓಕೆ, ವೆರಿ ನೈಸ್. ಇದರ ಟೇಸ್ಟ್ ನಾವು ವೀಕ್ಷಕರಿಗೆ ಹೇಳ್ಬೇಕಂತ ಇಲ್ಲ. ಆಲ್ವೇಸ್ ಇಟ್ ಇಸ್ ಅ ನೋಡುವಾಗಲೇ ಗೊತ್ತಾಗ್ತದೆ ಅವರಿಗೆ. ಕಾಮನ್ ಟೇಸ್ಟ್. ಅಂಡ್ ಬಟ್ ಬಿಗಿನರ್ಸ್ ಯಾರೆಲ್ಲ ಅಡಿಗೆ ಸ್ಟಾರ್ಟ್ ಮಾಡ್ತಾರೆ ಅವರಿಗೆಲ್ಲ ಸ್ವಲ್ಪ ಒಂದು ದ ಬಿಗಿನಿಂಗ್ ಪಾರ್ಟ್ ಏನಾದ್ರು ಜ್ಯೂಸ್ ಮಾಡೋದು ಅಂತದಿದ್ರೆ ಇಟ್ಸ್ ಅ ವೆರಿ ಈಸಿ ಒನ್. ತುಂಬಾ ಚೆನ್ನಾಗಿದೆ, ಸ್ವೀಟ್ ಆಗಿ, ವೆರಿ ನೈಸ್ ಮೇಡಮ್. ತುಂಬಾ ಖುಷಿ ಆಯ್ತು. ಸೊ ಯಾವಾಗಲೂ ಅಡಿಗೆ ಮನೆಗೆ ಬಂದಾಗ GSB ಸ್ಪೆಷಲ್ ಏನಾದ್ರು ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೀಗೇನೆ ಬರ್ತಾರೆ. ಇವತ್ತಿದ್ದು ಎಲ್ಲರೂ ಇದೆ ಅಂದ್ರೆ ಇವತ್ತಿದ್ದು ನಮ್ಗೊಂದು ಸ್ಪೆಷಲ್ ಅಲ್ಲ, ಇದು ಎಲ್ಲರ ಮನೆಯಲ್ಲೂ ಮಾಡುವಂಥದ್ದು ಒಂದು ಸ್ಪೆಷಲ್ ಅಲ್ಲ, ಎಲ್ಲರ ಮನೆಯಲ್ಲೂ ಮಾಡುವಂಥದ್ದು. ವೆರಿ ನೈಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಅದೇ ಜೊತೆ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಈ ಥರದ್ದೆಲ್ಲ ಅಡಿಗೆಗಳು ನೀವು ಮಾಡುವಾಗ ಎಣ್ಣೆಯ ಬಳಕೆ ಜಾಸ್ತಿ ಇರುತ್ತೆ. ಅದಕ್ಕೆ ಬೆಸ್ಟ್ ಚಾಯ್ಸ್ ಎಣ್ಣೆ ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅಂಡ್ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆ ಸಣ್ಣ ಅಕ್ಕಿ ಅಂದ್ರೆ ಅನ್ನಪೂರ್ಣ ತರ, ಅನ್ನಪೂರ್ಣ ದೇವರು ನಮಗೆ ಅಕ್ಕಿ, ನಾವು ಅನ್ನಪೂರ್ಣ ಅಂತ ಹೇಳಿ. ಥ್ಯಾಂಕ್ ಯು. ಅವರ ಕಡೆಯಿಂದಲೂ ಕೂಡ ನಿಮಗೆ ಗಿಫ್ಟ್. ಸೊ ಇದಕ್ಕಿಂತ ಮುಂಚೆ ಕೊಂಡು ಹೇಗಾಗುತ್ತೆ? ತುಂಬಾ ಚೆನ್ನಾಗಿದೆ. ಗಂಜಿ ಅಂದ್ರೆ ತುಂಬಾ ಚೆನ್ನಾಗುತ್ತೆ ಅಲ್ವಾ? ಎಸ್ ಮೇಡಮ್, ಮತ್ತೊಮ್ಮೆ ಸಿಗುವ ನಮ್ಮ ಅಡಿಗೆ ಮನೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಯೂಶ್ವಲ್ ಆಗಿ ನಾವು ಮನೆಯಲ್ಲಿ ಮಾಡುವಂತಹ ರೆಸಿಪೀಸ್ಗಳು, ಬಟ್ ಹೊಸತಾಗಿ ಯಾರಾದರೂ ಅಡುಗೆ ಮನೆಗೆ ಹೋಗಿ ನಾವು ಇದು ಮಾಡ್ಕೊಳ್ಳುವ ಅದು ಮಾಡ್ಕೊಳ್ಳುವ ಅಂತ ಹೇಳೋ ಒಂದು ರೆಸಿಪಿಯ ಪ್ಲಾನ್ ಇದ್ರೆ ಇದನ್ನೆಲ್ಲ ಮಾಡ್ಕೊಳ್ಬೋದು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.